ಕಳೆದ ವರ್ಷದ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷೇತರರಾಗಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ. 6 ವರ್ಷದ ಅವಧಿಗೆ ಅವರನ್ನು ಪಕ್ಷದಿಂದ ಉಚ್ಚಾಟನೆಯನ್ನು. ರಘುಪತಿ ಭಟ್ ಅವರು ಪಕ್ಷೇತರರಾಗಿ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ನಿಂತು ಸಂಯಮವನ್ನ ಕಳೆದುಕೊಂಡ್ರ. ರಘುಪತಿ ಭಟ್ ಅವರನ್ನ ಕೆರಳಿಸಿದ ಈ ಸಂಯಮದ ಪಾಠದ ಸ್ಟೇಟ್ಮೆಂಟ್ ಎಲ್ಲಿಂದ ಬಂತು? BL ಸಂತೋಷ್ ಅವರು ಸಂಯಮದ ಪಾಠವನ್ನ ಬಿಜೆಪಿಯ ಯಡಿಯೂರಪ್ಪ ಅವರ ಮಕ್ಕಳಿಗೆ ಜೊತೆಗೆ ಆರ್ ಅಶೋಕ್ ಅವರಂತ ನಾಯಕರಿಗೆ ಕೊಡಬೇಕು ಅಂತ ರಘುಪತಿ ಭಟ್ ಅವರು ಸಂಯಮದ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ಕೊಡೋದಿಕ್ಕೆ ಹೋಗಿ ಮತ್ತೆ ಸಂಯಮವನ್ನ ಕಳೆದುಕೊಂಡ್ರ. ವೀಕ್ಷಕರೇ ನಮಸ್ಕಾರ, ಇದು ಹೊಸ ವಿಷಯ ಮಾತಾಡುವ ಸಮಯ. ನಾನು ಗಣೇಶ್. ಉಡುಪಿ ರಘುಪತಿ ಭಟ್ ಅವರು ಸಂಯಮವನ್ನು ಕಳೆದುಕೊಂಡು BL ಸಂತೋಷ್ ಅವರಿಗೆ ಟಾಂಗ್ ಕೊಟ್ರ. ರಘುಪತಿ ಭಟ್ರ ಅವರ ಮುಂದಿನ ನಡೆ ಏನು? ಬಿಜೆಪಿಯಿಂದ ರಘುಪತಿ ಭಟ್ ಅವರು ಮತ್ತಷ್ಟು ದೂರ ಆಗ್ತಿದ್ದಾರಾ? ಹೀಗೆ ಉಡುಪಿಯಲ್ಲಿ ದಿನೇ ದಿನೇ ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಇದಕ್ಕೆ ಕಾರಣ ಆಗಿರೋದು ಉಡುಪಿಯಲ್ಲಿ ರಘುಪತಿ ಭಟ್ ಅವರು ನೀಡಿರುವಂತಹ ಹೇಳಿಕೆ. ಅವರ ಹೇಳಿಕೆಯ ಪ್ರಕಾರ ಸಂಯಮದ ಪಾಠವನ್ನು ಬಿಜೆಪಿಯ ಯಡಿಯೂರಪ್ಪ ಇದ್ದಾರೆ ಅವರ ಮಕ್ಕಳಿಗೆ ಮಾಡಿ, ಜೊತೆಗೆ ಆರ್ ಅಶೋಕ್ ಅವರಿಗೆ ಸಂಯಮದ ಪಾಠವನ್ನು ಮಾಡಿ ಎಂಬ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಬಗ್ಗೆ ನೇರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕುಟುಂಬ ವ್ಯವಸ್ಥೆಯಲ್ಲಿ ನಾಯಕತ್ವ ಹೋಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ರಘುಪತಿ ಭಟ್ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬರೇ ತುಂಬ ಅವಧಿಗೆ ನಾಯಕರಾಗಿ ಮುಂದುವರಿಯುವ ಅವಕಾಶ ಕೂಡ ಬಿಜೆಪಿಯಲ್ಲಿ ಇರುವುದನ್ನು ಪಾಯಿಂಟ್ ಮಾಡಿ ಅವರಿಗೆ ಸಂಯಮದ ಪಾಠವನ್ನು ಮಾಡಿ ಎಂಬ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ, ರಘುಪತಿ ಭಟ್ ಅವರ ಈ ಸ್ಟೇಟ್ಮೆಂಟ್ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ರಘುಪತಿ ಭಟ್ ಅವರನ್ನು ಕೆರಳಿಸಿದ, ಅವರಿಗೆ ಬೇಸರ ತರಿಸಿದ ಈ ಸಂಯಮದ ಪಾಠದ ಸ್ಟೇಟ್ಮೆಂಟ್ ಎಲ್ಲಿಂದ ಬಂತು? ಈ ಸಂಯಮದ ಪಾಠ ಬಂದದ್ದು ಉಡುಪಿಯಲ್ಲಿ ಬಿಜೆಪಿಯ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದು ಬಿಜೆಪಿಯಲ್ಲಿರುವವರು ಸಂಯಮದಿಂದ ಇರಬೇಕು ಎಂಬ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಒಮ್ಮೆ ಆ ಸ್ಟೇಟ್ಮೆಂಟನ್ನು ನೋಡ್ಕೊಂಡು ಬರೋಣ. ಬದ್ಧತೆಯನ್ನು ಕಲಿಸೋದು, ಆ ಬದ್ಧತೆ ಅನ್ಕಂಡೀಷನಲ್. ಕಂಡೀಷನಲ್ ಯಾರು ಆಗತ್ತೋ ಅವ್ರು ಒಂದು ಸ್ವಲ್ಪ ದಾರಿ ತಪ್ತಾರೆ. ಬದ್ಧತೆಯ ಮುಂದಿನ ಒಂದು ಗುಣ ಹೇಳ್ತೀನಿ, ಸಂಯಮ ಕೂಡ ಬೆಳಿಬೇಕು. ಯಾರಿಗೆ ಸಂಯಮ ಇರೋದಿಲ್ವೋ ಅವ್ರು ತುಂಬಾ ದಿನ ಒಟ್ಟಿಗೆ ನಡೆಯಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ವೇದಿಕೆ ಮೇಲೆ ಕುತ್ಕೊಳ್ಬೋದಾಗಿರ್ತಕ್ಕಂಥ ಅನೇಕರು ಇವತ್ತು ನಮ್ಮ ಜೊತೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರು ದುರ್ಗುಣಿಗಳು ಅಂತಲ್ಲ, ಸಂಯಮ ಇರಲಿಲ್ಲ. BL ಸಂತೋಷ್ ಅವರು ನೇರವಾಗಿ ಈ ಹೇಳಿಕೆಯನ್ನ ರಘುಪತಿ ಭಟ್ ಅವರಂತಹ ನಾಯಕರಿಗೆ ಹೇಳಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡಿರುವ ರಘುಪತಿ ಭಟ್ ಅವರು ತಮ್ಮ ಸ್ಟೇಟ್ಮೆಂಟನ್ನು ಕೂಡ ಕೊಡ್ತಾರೆ. BL ಸಂತೋಷ್ ಅವರು ಸಂಯಮದ ಪಾಠವನ್ನು ನಮ್ಮಂಥ ಕಾರ್ಯಕರ್ತರಿಗೆ, ವಿಶೇಷವಾಗಿ ಉಡುಪಿಯ ಕಾರ್ಯಕರ್ತರಿಗೆ ಮಾತ್ರ ಕೊಡುವುದಲ್ಲ, ಸಂಯಮದ ಪಾಠವನ್ನು ಬಿಜೆಪಿಯ ಯಡಿಯೂರಪ್ಪ ಅವರ ಮಕ್ಕಳಿಗೆ ಜೊತೆಗೆ ಆರ್ ಅಶೋಕ್ ಅವರಂಥ ನಾಯಕರಿಗೆ ಕೊಡಬೇಕು ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ. ರಘುಪತಿ ಭಟ್ ಅವರ ಸ್ಟೇಟ್ಮೆಂಟನ್ನು ನೋಡ್ಕೊಂಡು ಬರೋಣ. ಪಾಪ ಅವರು ಗ್ರೇಟ್, ಒಬ್ಬ ಮಕ್ಕಳಿಗೆ ಏನಾದ್ರು ಕೊಡ್ತೇವೆ, ನೀವು ಪಕ್ಷಕ್ಕೆ ದುಡಿಲಿ ಅಂತ ಹೇಳಿ, ಆಗ ಅವರ ಸಂಯಮವನ್ನು ಟೆಸ್ಟ್ ಮಾಡಿ. ನಾಳೆ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು, ಅವರಿಗೆ ನೀನು 8 ಟೈಮ್ ಆಯ್ತಪ್ಪ, ನೆಕ್ಸ್ಟ್ ಟೈಮ್ ಒಂದು ನೀವು ಬೇಡ ಅಂತ ಹೇಳಿ ಅವರ ಸಂಯಮವನ್ನು ಪ್ರಶ್ನೆ ಮಾಡಿ. ನನ್ನ ಸಂಯಮ ನಾನು ಕಾಯ್ಕೊಂಡಿದ್ದೇನೆ, ಎಲ್ಲಿಯೂ ಹೇಳ್ತೇನೆ, ಉಡುಪಿಯ ಜನತೆ ಗೊತ್ತಿದೆ. 2013ರಲ್ಲಿ ನನಗೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ನನಗೆ ಸೀಟನ್ನು ನಿರಾಕರಿಸಿ ನನಗೆ ಹೇಳಿದರು, ನೀವು ನಿಂತರೆ ಎಲ್ಲ ಕಡೆ ಬೇರೆ ಪಕ್ಷಕ್ಕೆ ತೊಂದರೆ ಆಗ್ತದೆ, ನಿಲ್ಬೇಡಿ ಅಂತ. ನಾನು ಪಕ್ಷದ ಆದೇಶವನ್ನು ಪಾಲಿಸಿ ಸುಧಾಕರ್ ಶೆಟ್ಟರ್ ಕ್ಯಾಂಡಿಡೇಟ್ ಮಾಡಿ ಅವ್ರಿಗಿಂತ ಜಾಸ್ತಿ ನಾನು ಕೆಲಸ ಮಾಡಿ, ಅವ್ರು ಪಾಪ ಸಾಯಿವರೆಗೆ ನೆನ್ಪು ಮಾಡಿದ್ರು. 2023ರಲ್ಲಿ ಸಂಜೆ 5 ಗಂಟೆ 6 ಗಂಟೆಗೂ ನಿಮಗೆ ಸೀಟ್ ಅಂತ ಹೇಳಿದವರು, TV ನೋಡುವಾಗ 9 ಗಂಟೆಗೆ ಹೆಸರು ಚೇಂಜ್ ಆದಾಗ ಅರ್ಧ ದಿವಸದೊಳಗೆ ಸಮಯಿಸ್ಕೊಂಡು ಕ್ಯಾಂಡಿಡೇಟ್ ಅನ್ನ ನನ್ನ ಗಾಡಿಯಲ್ಲಿ ಕೂತ್ಕೊಳ್ಸಿಟ್ಟು 40 ದಿವಸ ನೀವು ಎಷ್ಟು ಓಟ್ ಜಾಸ್ತಿ ಕೊಡ್ತೀರಾ ಅಷ್ಟು ನನಗೆ ಗೌರವ ಅಂತ ಕಾಯ ವಾಚ ಮಸ ಹೆಂಡತಿಯನ್ನು ಫೀಲ್ಡಿಗೆ ಕೆಲಸ ಮಾಡಿದೆ. ಸಂಯಮ ನನಗಷ್ಟಿದೆ. ಈಗಾಗಲೇ ಗೊತ್ತಿರುವ ಹಾಗೆ ರಘುಪತಿ ಭಟ್ ಅವರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಸಿಗದೇ ಇರುವ ಕಾರಣಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ಆದರೆ ಬಿಜೆಪಿಯ ಕಾರ್ಯಕರ್ತ ಅನ್ನುವ ಕಾರಣಕ್ಕೆ ನಾನು ಪಕ್ಷದಲ್ಲಿ ಮುಂದುವರಿಯುತ್ತೇನೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಇದ್ರು. ಆದರೆ ಕಳೆದ ವರ್ಷದ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವಕಾಶವನ್ನು ನನಗೆ ಬೇಕು ಅಂತಕ್ಕಂಥ ಒತ್ತಾಯ, ಬೇಡಿಕೆ ಅವರಲ್ಲಿ ಇತ್ತು. ಆದರೆ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಪಕ್ಷೇತರರಾಗಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ. ಇದು ಬಿಜೆಪಿಯ ಶಿಸ್ತು ಕಮಿಟಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತೆ. 6 ವರ್ಷದ ಅವಧಿಗೆ ಅವರನ್ನು ಪಕ್ಷದಿಂದ ಉಚ್ಚಾಟನೆಯನ್ನು ಕೂಡ ಮಾಡಿರುತ್ತೆ. ಈ ಸಂದರ್ಭದಲ್ಲಿ
ಬಿಜೆಪಿಯಿಂದ ರಘುಪತಿ ಭಟ್ ಅವರು ದೂರ ಇದ್ದಾರೆ ಅನ್ನೋದು ಅಲ್ಲಿನ ಕ್ಷೇತ್ರದ ಜನರಿಗೆ ಗೊತ್ತಿರುವಂತಹ ವಿಚಾರ. ಆದರೆ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರಾಗಿ ಸಿದ್ಧಾಂತದ ರಾಜಕಾರಣವನ್ನು ಮಾಡಿಕೊಂಡು ಬಂದಿರುವಂತಹ ರಘುಪತಿ ಭಟ್ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿಯಿಂದ ದೂರ ಹೋಗೋದಿಲ್ಲ ಅನ್ನುವ ಅಭಿಪ್ರಾಯವನ್ನು ಅವರು ವೈಯಕ್ತಿಕವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅವರ ಜೊತೆಗಿನ ಕಾರ್ಯಕರ್ತರು ಕೂಡ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು, ರಘುಪತಿ ಭಟ್ ಅವರು ಪಕ್ಷೇತರರಾಗಿ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ನಿಂತು ಸಂಯಮವನ್ನು ಕಳೆದುಕೊಂಡ್ರ? ಇದು ಇರುವ ಪ್ರಶ್ನೆ. ಈ ಕಾರಣಕ್ಕಾಗಿ ಬಿ ಎಲ್ ಸಂತೋಷ್ ಅವರ ಪಾಯಿಂಟ್, ಸಂಯಮವನ್ನು ಕಳೆದುಕೊಳ್ಳಬೇಡಿ ಅಂತಕ್ಕಂಥ ಪಾಯಿಂಟ್ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ನೇರವಾಗಿ ರಘುಪತಿ ಭಟ್ ಅವರು ಅದು ನನಗೇ ಹೇಳಿರುವಂಥ ಹೇಳಿಕೆ ಎಂಬ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಜನ ಮತ್ತೆ ಪ್ರಶ್ನೆ ಮಾಡುವಂಥದ್ದು, ರಘುಪತಿ ಭಟ್ ಅವರು ಸಂಯಮದ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹೋಗಿ ಮತ್ತೆ ಸಂಯಮವನ್ನು ಕಳೆದುಕೊಂಡ್ರ? ಈ ಪ್ರಶ್ನೆಯನ್ನು ಇದೀಗ ಜನರು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದರೂ ಕೂಡ ರಘುಪತಿ ಭಟ್ ಅವರ ಸ್ಟೇಟ್ಮೆಂಟಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದೇನೆಂದರೆ, ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ನಾನು ಬೇಕಾಗುತ್ತೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಪಾಯಿಂಟ್ ಏನಂದರೆ, ರಘುಪತಿ ಭಟ್ ಅವರಿಗೆ ಇನ್ನೂ ಕೂಡ ಬಿಜೆಪಿಯಿಂದ ದೂರ ಆಗಿದ್ದಾರೆ ಅನ್ನೋ ವಿಚಾರವನ್ನು ಎಲ್ಲೂ ಕೂಡ ಸ್ಟೇಟ್ಮೆಂಟನ್ನು ಮಾಡ್ತಾ ಇಲ್ಲ. ರಘುಪತಿ ಭಟ್ ಅವರು ಬಿಜೆಪಿಗೆ ಇನ್ನೂ ಕೂಡ ನಿಷ್ಠರಾಗಿದ್ದಾರೆ ಅನ್ನೋ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ರಘುಪತಿ ಭಟ್ ಮತ್ತು ಬಿಜೆಪಿಗೆ ಬರ್ತಾರಾ ಅಥವಾ ಈಗ ಕೊಟ್ಟಿರುವಂಥ ಸ್ಟೇಟ್ಮೆಂಟಿಂದ ಮತ್ತೆ ದೂರ ಆಗ್ತಾರಾ ಅನ್ನೋ ಚರ್ಚೆ ಉಡುಪಿಯಲ್ಲಿ ನಡೀತಾ ಇದೆ. ತುಂಬ ನಾಯಕರು ಪಕ್ಷದಿಂದ ಉಚ್ಚಾಟಿತರಾಗಿ ಮತ್ತೆ ಬಂದು ಚುನಾವಣೆಗೆ ಎದುರಿಸಿರುವಂತಹ ಉದಾಹರಣೆ ನಮ್ಮ ಕಣ್ಣ ಮುಂದೆ ಸಾಕಷ್ಟು ಇದೆ. ಇದರ ಮಧ್ಯೆ ಬಿ ಎಲ್ ಸಂತೋಷ್ ಅವರಂತಹ ನಾಯಕರನ್ನು ರಘುಪತಿ ಭಟ್ ಅವರು ಸಂಯಮದ ಈ ಸ್ಟೇಟ್ಮೆಂಟ್ಗಳಿಗೆ ಕೌಂಟರ್ ಮಾಡೋದಕ್ಕೆ ಹೋಗಿ ಬಿಜೆಪಿಯಿಂದ ಮತ್ತಷ್ಟು ದೂರ ಆಗ್ತಾರಾ ಅನ್ನೋ ಅನುಮಾನ ಅವರ ಜೊತೆಗಿರುವ ನಾಯಕರೇ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕೀಯದಲ್ಲಿ ಮುಂದೆ ಏನೂ ಆಗ್ಬೋದು, ರಘುಪತಿ ಭಟ್ ಅವರು ಮತ್ತೆ ಬಿಜೆಪಿಗೆ ಬರ್ಬೋದು, ಈ ಉಚ್ಚಾಟನೆ ಅನ್ನೋದು ನಿಲ್ಲೂಬಹುದು. ಇವೆಲ್ಲವನ್ನು ಕೂಡ ಉಡುಪಿಯ ಜನ ಹೇಗೆ ನಿರ್ಧಾರ ಮಾಡ್ತಾರೆ ಅನ್ನೋದೇ ಮುಂದಿನ ಪ್ರಶ್ನೆ. ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.